ಭಾವ, ಇನ್ನೊಂದ್ ಕಡೆ ನನ್ನ ಪ್ರಿಯಕರ, ಮತ್ತೊಂದ್ ಕಡೆ ನನ್ನ ತಾಳಿ ಕಟ್ಟಿ ಜೀವನ ಕೊಟ್ಟಿರೋ ಅಡ್ವೊಕೇಟ್ ಅಭಯ್. ಈ 3 ಜನರ ಮಧ್ಯೆ ನನ್ನ ಜೀವನ ತ್ರಿಕೋಣಿ ಸರಣಿ ಅಂತಿದೆ. ಎಸ್, ಬಳೆ ತೊಟ್ಟಿರೋ ಒಂದು ಹೆಣ್ಣು ಬಲಿ ತೀರ್ಕೊಳ್ತಾಳೆ ಅನ್ನೋದು ಆ 3 ಹೇಗೆ ಗೊತ್ತಾಗ್ತದೆ? ಹೌದು, ಒಂದೇ ಗುರಿ, ಆದ್ರೆ ಬಿಡೋದು 3 ಹೆಣಗಳು. ಅದೇ ಈ ಯಾಮಿನಿಯ ಬಳ. ಸರಿಯಾದ ಸಮಯಕ್ಕೆ ಈ ಶಿವರುದ್ರನಿಗೆ ಪೂಜೆ ಅಭಿಷೇಕ ಮಾಡಲು ಬಂದಿದ್ದೀಯಾ? ಐ ಲೈಕ್ ಇಟ್. ನೋಡು, ಇವತ್ತು ನಾಗರ ಪಂಚಮಿ, ಅದಕ್ಕೆ ಬೇಗ ನಾಗರಕ್ಕೆ ಹಾಲು ಎಂದು ಬರ್ತೀನಿ ಅಂತ ನಮ್ಮ ಮನೆಯವ್ರ ಹತ್ರ ಹೇಳಿ ಓಡೋಡಿ ಬಂದಿದ್ದೀನಿ. ಅದಕ್ಕೆ ಈ ಶಿವರುದ್ರನಿಗೆ ಅಭಿಷೇಕ ಮಾಡಿಸಿ ನೈವೇದ್ಯ ಮಾಡಿಸಿ ಬೇಗ ಹೊರಟೋಗ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕಿಂತ ಪೂರ್ವ ನಡೆಯಲಿ ಕಲಿಯುಗದ ಈ ಶಿವರುದ್ರನಿಗೆ ಪುನಸ್ಕಾರ. ಮೊದಲು ಶಿವರುದ್ರನ ಪ್ರಾಣೇಶ್ವರಿಗೆ ಹೂವಿನ ಶೃಂಗಾರ ಮಾಡಬೇಕು. ನಂತರ ದೇವರಿಗೆ ಬಾಳೆಹಣ್ಣು ನೈವೇದ್ಯ ಮಾಡಬೇಕು. ಪ್ರಾಣೇಶ್ವರಿ, ಆಮೇಲೆ ತೆಂಗಿನ ಕಾಯಿ ಮಾಡಬೇಕು. ಕೊನೆಗೆ ಶಿವರುದ್ರನಿಗೆ ಹಾಲಿನ ಅಭಿಷೇಕ. ತುಂಬಾ ಲೇಟ್ ಆಗೋಯ್ತು. ನಾನು ಗಂಡನ್ ಹೋಗಿ ಪ್ರಸಾದ ಕೊಡ್ಬೇಕು, ನಾನು ಬರ್ತೀನಿ. ಪೂಜೆ ಅಭಿಷೇಕ ಮುಗಿಯಿತು, ಆದರೆ ನಿನ್ನ ಪ್ರಾಣೇಶ್ವರ ರುದ್ರ ತೇಜನ ಶಿಲಾಭಿಷೇಕ ಮಾತ್ರ ಬಾಕಿ ಇದೆ. ಹೌದಾ? ಹಾಗಾದ್ರೆ ನೀವು ಆ ಶೀಲಾಭಿಷೇಕಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿ. ಆನಂದ ಸುರಿಸುತ್ತೀರಿ ಮಧುರ ಮಧುರವಾದ ತಡವೇಕೆ ಮಾಡಿಯ? ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಹೂವನ ಮೋಹಿನಿ.
ಶತ್ರು ರಾಜ್ ಗೌಡನ ಸೊಸೆ. ಇಂದು ರುದ್ರ ತೇಜದ ಸೂತ್ರದ ಗೊಂಬೆ. ಏ ಯಾಮಿನಿ, ಅಂದ ಸುಖದ ಸಂಪತ್ತಿಗೆ ಅಲ್ಲೇ ಉಳಿದಾಡಿ ಇಂದು ನನಗೆ ಕೈ ಕೊಟ್ಟು ಆ ಲಾಹರ್ ಅಮಯನ ಕೈ ಹಿಡಿದು ಗೌಡನ ರಾಜಗೃಹದಲ್ಲಿ ಮೆರೆಯುತ್ತೀಯಾ? ನೋ ಪ್ರಾಬ್ಲಮ್. ಯಾಮಿನಿ ಎಂಬ ಅರ್ಥದಿಂದಲೇ ಗೌಡನಿಗೆ ತಕ್ಕ ಶಸ್ತ್ರ ಮಾಡಿ ಕುತಂತ್ರದಿಂದ ಸರ್ವ ಸಂಪತ್ತಿ ಲೂಟ ಮಾಡದೆ ಹೋದರೆ ಈ ಭೂಗತ ಪತಿ ತೇಜ ರುದ್ರ ತೇಜನೇ ಅಲ್ಲ. ಕೆಟ್ಟ ಪರಿಸ್ಥಿತಿ ಬಂತು ಅಂತ ಈ ನನ್ನ ಹೆಂಡತಿ ಹನುಮನ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗುದು ಬೇಡ. ನನ್ನ ಅಂತವರಿಗೆ ಈ ಛತ್ರಿ ಹಿಡಿಯಲು ಕೆಲಸ ಸಿಗಬಾರದಾಗಿತ್ತು. ಏ ಮಾರಾಣಿ, ನಾನಿನ್ನ ಗಂಡ ಕಣೆ. ಲೇ ಲೋ ಅಂತ ಮಾತಾಡಲಿಕ್ಕೆ ಹೋಗಬೇಡ. ಜನರನ್ನು ಎಲ್ಲ ನಮ್ಮನ್ನು ನೋಡಕತ್ತ. ಇನ್ನು ಮುಂದೆ ಛತ್ರಿ ಹಾಕ, ಬೇರೆ ಯಾರಾದರೂ ಇದ್ವಾ ಏ ಮಳೆ ಈ ಗಂಡ ಇರ್ಬೇಕಾದ್ರೆ ನಾನು ನಿಂತ್ಕೊಳ್ತೀಯ ಅಲ್ವ? ನಿನಗೆ ನಾನು ಮೊದಲೇ ಹೇಳ್ತೀನಿ, ನಾನು ಕೆಂಪು ಚಕ್ರಿ ಚಿಹ್ನೆ ಇಟ್ಕೋಬೇಡ ಅಂತ. ಮಂದಿ ಹಿಂದೆ ಮುಂದೆ ನೋಡ್ದೆ ನಿನಗೆ ಹಾಕಿತ್ತು ಒಟ್ಟು ಈಗ ನೋಡು, ನಿನ್ನ ಹೊಟ್ಟೆಯೋ ಮುಂದಕ್ಕೆ ಬಂದೆ. ನಾನ್ ಬಸರಿ ಆಗಿದ್ದು ನೀವು ಪುಣ್ಯರಿ, ಅದಕ್ಕೆ ನೀವು ಖುಷಿ ಪಡ್ಬೇಕು. ಹೇ ತಿರುಪತಿ ವೆಂಕಟರಮಣ, ನಾ ಖುಷಿ ಪಡಬೇಕು ಅಳಬೇಕು ಅಂತ ಒಂದು ಗೊತ್ತಾಗ್ತದೆ. ಕೊನೆಗೂ ನಾನು ಗಂಡಸು ಅನ್ನೋದು ನೀವು ಪ್ರೂವ್ ಮಾಡಿಬಿಟ್ಟಿದ್ರೆ ನಾವ್ ಹೆಣ್ಣೋದನ್ನ ಪ್ರೂವ್ ಮಾಡಿಲ್ಲ ಅಷ್ಟೇ. ನೀವೇನ ಗಂಡಸು ಅನ್ನೋದನ್ನ ಪ್ರೂವ್ ಮಾಡಿಲ್ಲ. ಅಲ್ಲ ಆಫೀಸಿಗೆ ತುಂಬಾ ಲೇಟ್ ಆಗೈತಿ, ನಿಮ್ ಸೈಕಲ್ ಇದ್ರೆ ಈಗ ನಡ್ಕೊಂತ ಹೋಗೋದು ನಿನ್ನ ಡಬ್ಬಲ್ಲಿ ವೇಗಕ್ಕೆ ನನ್ನ ಸೈಕಲ್ ಟೈರ್ ಪಂಚರ್ ಆಗಿ ಹೋಯ್ತು, ಸೆಂಟರ್ ರೋಡ್ನೇ ಕಟ್ಟಾಗಿ ಹೋಯ್ತು. ಹೇ ಪ್ರೆಸಿಡೆಂಟ್ ರಾಣೆ, ಪ್ರತಿದಿನ ನಿನ್ನನ್ನು ನನ್ನ ಸೈಕಲ್ ಮೇಲೆ ಕುಳಿಸ್ಕೊಂಡು ಆಫೀಸಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ನಿನ್ನ ಆಳಕ್ಕೆ ಬೇಕಾದ್ರೆ ಬೇರೆ ಯಾರನ್ನು ಇಟ್ಕೋ. ಆಯ್ತು, ನಾಳಿಂದ ಅಬ್ದುಲ್ ಸಾಬ್ ಅದಾರಲ್ಲ ಅವ್ರನ್ನ ನಮ್ ಪಿ ಆಗಿ ಇಟ್ಕೊಂತೀವಿ. ಪದೇ ಪದೇ ಅವರನ್ನ ಬಗ್ಗೆ ಮಾತಾಡಿಕೆ ಹೋಗ್ಬೇಡ. ಹಲ್ಕ ಬೇಟಿ ಮಗನಿಂದಲೇ ನಿಂತು ಇಷ್ಟೇ ಮುಂದಕ್ಕೆ ಬಂದದ್ದು. ಅವ ಇದ್ದಂತ ಹೇಳಿ ನಾವಿಬ್ರು ಈಗ ಚೆನ್ನಾಗಿರೋದು. ಇಲ್ಲ ಅಂದ್ರೆ ನೀ ಗುಜರಿ ವ್ಯಾಪಾರ ಮಾಡ್ಕೊಂತ ಕುಡಿದು ಯಾವ ಬಟ್ಟೆ ಬಿಟ್ಟಿರ್ತಿದ್ದೆ. ಪಾಪ ಅವ ನನ್ನ ಇಲೆಕ್ಷನ್ ಇಂದು ಸಾಕ ಅವನ ಕಾರಣ. ಡುಪ್ಲಿಕೇಟ್ ರೊಕ್ಕ ಕೊಟ್ಟಿದ್ನಲ್ಲ ಅವನ ಮರಿಬೇಡವನ. ಲೇ ಬಬ್ಬಾಟ್ ರಾಣೆ, ಈ ರೀತಿ ಮರ್ಯಾದೆ ಬಿಟ್ಟು ರಾಜಕೀಯ ಮಾಡೋದಕ್ಕಿಂತ ಮರ್ಯಾದೆಯಿಂದ ಆತರ ದಂಧೆ ಮಾಡಿಕೊಂಡು ಜೀವನ ಮಾಡಿದರೆ ನಮ್ದೇ ಐತಿ. ತಗೋರೆ, ಆಫೀಸಿಂದ ಕಾಲ್ ಬಂದ್ರೆ ಗೊತ್ತಾಗುದಿಲ್ಲ, ಅದಕ್ಕೆ ಮೊಬೈಲ್ ಸೈಲೆಂಟ್ ಮಾಡಿ ಇಟ್ಕೋಬೇಡ. ಲೇ ಸುಮ್ರಿ, ಅದಿರೋ ಜಾಗದಾಗ ಐತಿ. ಅದು ಫೋನ್ ಬಂತಂದ್ರೆ ನಮಗ ಜುಮ್ 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 ಅಂತ ಆಗತ್ತ, ನಮ್ಗೆ ಗೊತ್ತಾಗತ್ತ. ನೀ ಸುಮ್ಮನೆ ನಿಂತು ಬಹಳ ಜುಂಜುಮಾದ್ರೆ ತುಂಬಾ ಕಷ್ಟ. ಯಾಕಂದ್ರೆ ನಿನಗೆ ನಾವು ಲವ್ ಮಾಡ್ತಿರುವಾಗ ಫೈಟರ್ ಮ್ಯಾನ್ ಆಗಿದೆ. ಈಗ ನಿನ್ನ ಮದುವೆ ಆದ ನಂತರ ಸೂಪರ್ ಮ್ಯಾನ್ ಆಗಿದೆ. ಮದುವೆ ಆದ ನಂತರ ಜೆಂಟಲ್ ಮ್ಯಾನ್ ಆಗಿದೆ. ಆದ್ರೆ ಈಗ ನೋಡಿ, ನಿನ್ನಂತ ಸುಂದರಿಯನ್ನು ಕಟ್ಕೊಂಡಿದ್ದ ಮ್ಯಾಗ ಪೂರ್ತಿ ಜೀವನದಾಗ ಒತ್ತನಾಗೋದು ಪರಿಸ್ಥಿತಿ ಬಂತಲ್ಲ. ಅದಕ್ಕೆ ನಿನಗೆ ಹೇಳೋದು, ಮನ್ಯಾಗ ಬಿದ್ದಿರಂದ್ರೆ ಎಲ್ಲಿ ಕೇಳ್ತೀನಿ. ನನ್ನ ಮೇಲೆ ಡೌಟ್ ಪಟ್ಟು ನನಗೆ ಹೆಂಗಿಂದ ಅಡ್ಡಾಡ್ಕೊಂಡು ವಾಚ್ಮನ್ ಕೆಲಸ ಮಾಡಿ. ಅಲ್ಲ, ನಿಮ್ಮಂತ ಮುದ್ದಾದ್ಕೊಂಡಿರುವಾಗ ಇನ್ನೊಬ್ರು ಸೆಟಪ್ ಮಾಡ್ಕೊಳ್ಳೋದು ನೀನ್ ತಲೆಗಿರಿ ತ್ರಿಪುರ ಸುಂದರೇ, ನಿಮ್ಮ್ಯಾಗ ನಮ್ಗೆ ನಂಬಿಕೆ ಆಯ್ತು. ಆದ್ರೆ ಈ ಊರ ಜನರ ಮೇಲೆ ನಂಬಿಕೆ ಇಲ್ಲ. ಈಗಿನ ಹುಡುಗರು ಮಜಾ ಮಾಡ್ಲಿಕ್ಕೆ ಬೇರೆಯವರು
ನನಗೆ ದಾರಿ ತಪ್ಪಿಸಿ ಸಮರ್ಥನೊಂದಿಗೆ ಮದುವೆ ಮಾಡುತ್ತಾರೆ. ಇಲ್ಲ ಇಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಎಂಬಂತೆ ಸಮರ್ಥ ತನುಶ್ರೀಯ ಭಾವನೆ ದಿಕ್ಕು ತಪ್ಪಿಸಿ ಮದುವೆ ಜಾಲವನ್ನು ಹುಡುಕಿದ್ದಾವೆ. ಲೇ ಸಮರ್ಥ, ಮುಂದೆ ನಡೆಯುವುದು ನಿನ್ನ ಮದುವೆ ಮುಹೂರ್ತ ಅಲ್ಲ, ಮರಣದ ಮುಹೂರ್ತ. ಒಂಟಿ ಸಲಗನಂತೆ ಕಿತ್ತಾಡುತ್ತೀಯ. ಯಸ್, ಈಗ ನಾನು ಒಂಟೆ ಸಲಗ, ನೀನು ಮಾತ್ರ ನನ್ನ ಪ್ರೇಯಸಿಯೊಂದಿಗೆ ಸಂಸಾರದ ದೋಣಿ ನಡೆಸುವ ಅಂಬಿಗ. ಯಾರನ್ನೋ ನಂಬಿ ಬಂದ ದೋಣಿ ದಿಕ್ಕು ತಪ್ಪಿ ಬಂಡೆಗೆ ಅಪ್ಪಳಿಸುವಷ್ಟರಲ್ಲಿ ಆ ದೋಣಿಗೆ ನಾನೇ ನಾವಿಕನಾಗಿ ರಚಿಸಿದ್ದೇನೆ. ಅದರಲ್ಲಿ ಏನ್ ತಪ್ಪಿದೆ? ನೋಡು ಸುಮಾರ್, ತನುಶ್ರೀ ನನ್ನ ಜೀವ, ತನುಶ್ರೀ ನನಗೆ ಬೇಕೇ ಬೇಕು. ನೀನು ನನ್ನ ತನುಶ್ರೀಗೆ ತಾಳಿ ಕಟ್ಟಲು ಖಂಡಿತ ಸಾಧ್ಯವಿಲ್ಲ. ನೀಚನ ಹಾಗೆ ಏನೇನು ಬಗಳಬೇಡ. ನಿನಗೆ ಈಗಾಗಲೇ ಬುದ್ಧಿ ಆಗಿದೆ. ವರದಕ್ಷಿಣೆಯ ಉಲ್ಲಾಸೆಯಿಂದ ತನ್ನ ಸ್ವಂತ ಹೆಂಡತಿಗೆ ಬೆಂಕಿ ಹಚ್ಚಿ ಸುಟ್ಟ ಹಾಕಿದೆ. ನೀನೊಬ್ಬ ಮನುಷ್ಯನಲ್ಲ, ಕೊಲೆಗಾರ. ನಾನೇ ಕೊಲೆಗಾರ. ಮತ್ತೆ ತನುಶ್ರೀ ಬೇಕೆಂದು ಕಟ್ಟಿಕೊಂಡ ಹೆಂಡತಿಯನ್ನು ಸಾಯಿಸಿಬಿಟ್ಟೆ. ನಾನು ವಿದುರನಾದರೂ ಮತ್ತೆ ತನುಶ್ರೀಗೆ ತಾಳಿ ಕಟ್ಟಿಸ್ತೇನೆ. 10ನೇ ತಾರೀಕಿಗೂ ತನುಶ್ರೀಯೊಂದಿಗೆ ನನ್ನ ಮದುವೆ. ನಿನ್ನಂತಹ ವಿದುರ ಇನ್ನೊಂದು ಮದುವೆ ಆಗುವ ಮೊದಲು ಯಾವುದೇ ಒಂದು ರೈಲ್ವೆ ಹಳಿಯಲ್ಲಿ ಬೀಳುವುದೇ ಲೇಸು. ಇನ್ನು ಮುಂದೆ ಮದುವೆ ಎಂಬ ಶಬ್ದ ನಿನ್ನ ಬಾಯಿಂದ ಬರಬಾರದು. ನನ್ನ ಪ್ರೇಮಿಯ ಸೌಂದರ್ಯ ನೀನು ಯಾವ ಕಿವಿ ಸೊರೆಯಬಾರದು. ನಿನ್ನಂತಹ ಮಾತ್ರ ದ್ರೋಹಿಯನ್ನು ಕದರುವ ಹೇಳಿ ನಾನಲ್ಲ. ನಾನೇ ನಿನಗೆ ಯಮ ಸದನಕ್ಕೆ ಕಳಿಸುತ್ತೇನೆ. ನಿನಗೆ 2 ಕಣ್ಣು ಇದ್ದರೂ ತಾನೇ ನನ್ನ ಹೃದಯ ದೇವತೆಗೆ ತಾಳಿ ಕಟ್ಟುವುದು. ಇನ್ನು ಮುಂದೆ ತನುಶ್ರೀ ನಿನ್ನಂತ ಕಣ್ಣಿನಿಂದ ಕೂಡ ಬಾಯಿಯಲ್ಲೇ ಶಬ್ದ ಬರಬಾರದು. ಅಮ್ಮ ಅಮ್ಮ ಅವಿ ಅವಿ, ನಾನಮ್ಮ ನಿನ್ನ ಭಾವ. ಅವಿ ಇಲ್ಲವೇನಮ್ಮ? ಓಹೋ, ನೀವಾ? ನನ್ನ ಗಂಡ ಮನೇಲಿಲ್ಲ ಅಂತ ನೀವು ಗೊತ್ತಿದ್ರು ಕೂಡ ಇಲ್ಲಿ ಬಂದ್ಕೊಂಡು ಏನಮ್ಮ ಅಪ್ಪಿ ಮನೇಲಿಲ್ಲ ಅಂತ ಹೇಳ್ತಿದ್ರಲ್ಲ. ಒಂದ್ ಹೆಣ್ಣು ಮನೇಲಿದ್ದಾಗ ಸಿಕ್ಕಾಗ ನೂಸ್ಬೇಕಂತ ಗೊತ್ತಾಗಬಾರ್ದ? ಅದು ಅಲ್ಲದೆ ಈ ಮನೆ ಒಳಗೆ ಬರೋದಕ್ಕೆ ನಿಮ್ಗೆ ಎಷ್ಟೇ ಧೈರ್ಯ ಅಂತ. ಅಯ್ಯೋ ಶಿವನೇ, ಇದೇನು ಹೇಳ್ತಾ ಇರೋದು? ಸಿಕ್ಕದಿಂದ ತಿಂದುಂಡು ಬೆಳೆದ ಈ ನನ್ನ ಮನೆ ಒಳಗೆ ಬರಲು ನನಗೆ ಅಧಿಕಾರ ಇಲ್ಲವೇ? ಮನೆ ಯಾರ್ದ್ರಿ ಮನೆ? ಯಾವ ಅಧಿಕಾರ ಇದೆ? ಓಹೋ, ಮನೆ ನಂದು ಅಂತ ಅಧಿಕಾರ ಚಲೋಕ್ಕೋಸ್ಕರನೇ ಈ ಮನೆಗೆ ಬಂದಿದ್ರೇನು? ನೋಡಿ, ಸತ್ಯಜಿತ್ ಯಮನರಾಜಗೌಡ ಅಂತ ಹೆಸರಿದ್ದ ತಕ್ಷಣ ಈ ಮನೆಗೆ ನಿಮ್ಗೆ ಸಂಬಂಧ ಇದೆ ಅನ್ನೋದನ್ನ ಇಟ್ಕೋಬೇಡಿರಿ. ಮರ್ಯಾದೆ ಹೇಳ್ತೀನಿ, ಐಸೆ ಫಸ್ಟ್ ಕೆಡ ಹೊಸದ್ರಿಲ್ಲ. ಹೋಗ್ತೇನಮ್ಮ, ಹೋಗ್ತೇನೆ. ಆದ್ರೆ ಬರುವ 10ನೇ ತಾರೀಕಿಗೆ ಗಣಪತಿ ಮಂದಿರದಲ್ಲಿ ತಂಗಿಯ ಮದುವೆ, ಅದಕ್ಕೆ ಲಗ್ನ ಪತ್ರಿಕೆ ಕೊಡೋಣ ಅಂತ ಬಂದೆ. ಇದೇನ್ ರತ್ನ ಪತ್ರಿಕೆ ಅಂದ್ರೆ ರೀ? ಇದರಲ್ಲಿ ನಮ್ಮ ಮನೆಯವ್ರ ಹೆಸರಿಲ್ಲ, ನನ್ನ ಹೆಸರಿಲ್ಲ, ನನ್ನ ಗಂಡನ ಹೆಸರಿಲ್ಲ. ಅಷ್ಟು ಅಲ್ಲದೆ ನನ್ನ ಮಾವನ ಹೆಸರು ಕೂಡ ಇಲ್ಲ. ಯಾಕೆ ಈ ತರ ಲಗ್ನ ಪತ್ರಿಕೆಯನ್ನ ಪ್ರಿಂಟ್ ಮಾಡಿಸಿ ಅವಮಾನ ಮಾಡಿಸ್ಬೇಕಂದ್ರೆ ಈ ಮನೆ ಬಂದಿದ್ದೀರಾ? ನಿಮ್ಮ ಹಾಳಾದ ಲಗ್ನ ಪತ್ರಿಕೆ ಯಾರಿಗೆ ಬೇಕಾಯ್ತು? ನೋಡಿ, ನೀವಿಲ್ಲಿ ನಿಂತ್ಕೊಂಡು ನಮ್ಮ ಮನೆಯನ್ನ ಮಲಿನ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಗಂಡ ಬರೋ ಪೂರ್ವದಲ್ಲೇ ಮರ್ಯಾದೆಯಿಂದ ಹೊರಟಾಗಿ. ಅಯ್ಯೋ ದೇವರೇ,
ನನ್ನ ತಮ್ಮ ಅಭಿ ದೇವತೆಯಂತವನ್ನೇ ಮದುವೆಯಾಗಿದ್ದಾನೆ ಅಂತ ತಿಳಿದುಕೊಂಡಿದೆ. ಆದರೆ ಇಂಥ ಮನೆ ಮುರುಗಿ ಅಂತ ಗೊತ್ತಿಲ್ಲ. ರೀ ಮಿಸ್ಟರ್, ನಮ್ಮ ಮನೆಗೆ ಬಂದು ನನ್ನನ್ನ ಮನೆ ಮುರುಗಿ ಅಂತ ಹೇಳ್ತೀರಾ? ರೀ ನೋಡಿ, ಇನ್ನೊಂದ್ಸಲ ನೀವೇನಾದ್ರೂ ನನ್ನ ಮನೆ ಮುರುಗಿ ಅಂತ ಹೇಳಿದ್ರೆ ನಿಮ್ಮ ಮನೆಯಿಂದ ಒತ್ತು ಹೊರಗಾಗ್ಬೇಕಾಗುತ್ತೆ. ಬಜಾರಿ ಮಗನೇ. ಏ ತಾಳ್ಮೆ, ನಾನೆಲ್ಲ ಬಾಜಾರಿ ಮಗ, ನಿನ್ನ ಅಪ್ಪ ಬಾಜಾರಿ ಮಗ. ಏನಿದು ಹೊಲಸ ಕಥೆ? ನೀ ಇಂಥ ಕಾಮುಕ ಅಂತ ನಮ್ಗೆ ಗೊತ್ತಿಲ್ಲ. ಅಭಿ ನನ್ನನ್ನು ಶ್ರಮಿಸು, ಆದರೆ ನಾನೆಲ್ಲ ಕಾಮುಕ. ಬರೀ ನೀವು ಸ್ವಲ್ಪ ಲೇಟಾಗಿ ಬಂದಿದ್ದು ಈ ಕಾಮುಕ ನನ್ನ ಬದುಕನ್ನೇ ಹಾಳು ಮಾಡ್ಬಿಡ್ತಿದ್ದ. ದೇವ್ರಾಗ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಿರಿ, ನನ್ನ ಮಾನ ಪ್ರಾಣ ಕಾಪಾಡಿದ್ರೆ. ಇಲ್ಲ ಅಭಿ, ಇಲ್ಲ, ನಾನು ಏನು ಮಾಡಲಿಲ್ಲ. ಇವಳು ನನ್ನ ತಾಯಿಯ ಸಮಾನ. ಅಭಿ ಅಭಿ, ತುಂಬಾ ನನಗೆ ಎದೆ ನೋವು ಆಗ್ತಾ ಇದೆ. ಅಯ್ಯೋ 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 ಅಯ್ಯೋ, ನೋಡಿ ನನ್ಗೆ ಹೇಳೋ ಮಾತನ್ನ ನೋಡಿ, ಈ ಕಾಮುಕ ಹೇಳೋ ಮಾತನ್ನ ದಯವಿಟ್ಟು ನಂಬೇಡಿ ಅಂದ್ರೆ. ನೋಡಿ, ನಾನು ಅಡಿಗೆ ಮನೆ ಕೆಲಸ ಮಾಡ್ತಿದ್ದಾಗ ಕಳ್ಳ ಬೆಕ್ಕಿನ ತರ ಹಿಂದೆ ಬಂದು ನನ್ ಗಟ್ಟಿಯಾಗಿ ತಪ್ಕೊಂಡ. ನನ್ ಬಿಟ್ಬಿಡು ಅಂತ ನನ್ ಹೋಗಿದ್ದಕ್ಕೆ ನನ್ನ ಶೀಲ ಕೆಲಸಕ್ಕೆ ಪ್ರಯತ್ನ ಮಾಡ್ತೀನಿ. ಓ ನಿಜ, ಭಿಕಾರಿ ಗೋಳಿಗೆ ಗೆಜ್ಜೆ ಕಟ್ಟಿದೆ, ತಪ್ಪಾಯ್ತು. ಈ ಕಾಮ ಕೇಳಿದ ದೇಶದ ಕಾಮಕ ನೀನು. ನಿನ್ನನ್ನು ಸುಮ್ಮನೆ ಬಿಡಲ್ಲ. ಕ್ಯಾನ್ಸರ್ ರೋಗದಿಂದ ಹೆಚ್ಚು ಕಾಲ ನಾ ಬದುಕಲಾರದು. ಸಾಯುವ ಕ್ಷಣದಲ್ಲಿ ನನ್ನ ಮೇಲೆ ಕೆಟ್ಟ ಅಪವಾದ ಹೊರಿಸಬೇಡಮ್ಮ. ನಿನ್ನ ಕಾಲಿಗೆ ಬೀಳ್ತೇನೆ ತಾಯಿ, ನಿನ್ನ ಕಾಲಿಗೆ ಬೀಳ್ತೇನೆ. ನೀವು ಯಾವ ಕಾಲಿಗೆ ಬಿದ್ದರೂ ನಾನು ಕ್ಷಮಿಸಲಾರೆ. ನೀಷ್ಟೇ ಹೊಡೆದರೂ ನನಗೆ ನೋವಲಾರದು. ನಾವಿಬ್ಬರು ಪ್ರೀತಿಯಿಂದ ಆಟವಾಡುತ್ತಾ ಹೊಡೆದಾಡು ಪಡುತ್ತಾ ಬೆಳೆದವರು ಕಣೋ. ಹೊಡೆಯೋ ಹೊಡೆಯೋ, ಮತ್ತೆ ಜೋರಾಗಿ ಹೊಡೆಯೋ. ಅಲ್ಲೋ ಪಾಪಿ, ನಮ್ಮ ಮನೆ ಬಂದು ನನ್ನ ಮೇಲೆ ಕಾಮತ್ ಕಟ್ಟಾಕ್ತೀಯ? ಹಾಳಾದ ನೋಡ್ಕೊತ ನಾವ್ ಯಾಕೆ ಇಲ್ಲಿ ಬೇಕು? ನೀವು ಒಳಗಡೆ ಬನ್ನಿ, ಊಟ ಮಾಡೋಣ.